ಬೆಂಗಳೂರು ನಗರ ಟೆರರಿಸ್ಟ್ಗಳ ತಾಣ ಆಗ್ತಿದೆ ಎಂದಿರುವ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಬೆಂಗಳೂರು ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆಯುತ್ತಿರುವ ಜನಧ್ವನಿ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ತೇಜಸ್ವಿ ಸೂರ್ಯ ಕಟ್ಟಿದ್ರ ಬೆಂಗಳೂರಿನ ಇಡೀ ಜಗತ್ತು ನೋಡ್ತಿದೆ. ಇವರು ತೇಜಸ್ವಿ ಸೂರ್ಯ ಅಲ್ಲ, ಅಮಾವಾಸ್ಯೆ ಸೂರ್ಯ. ತೇಜಸ್ವಿ ಸೂರ್ಯ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ. ಹೀಗೆ ಹೇಳುತ್ತಿರುವುದು ಸರಿಯಲ್ಲ. ತಕ್ಷಣ ತೇಜಸ್ವಿ ಸೂರ್ಯ ಕನ್ನಡಿಗರಲ್ಲಿ ಕ್ಷಮೆ ಕೇಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಕಿಂಗ್ ನ್ಯೂಸ್ ಏನಪ್ಪಾ ಶಾಕಿಂಗ್ ನ್ಯೂಸ್ ಅಂದ್ರೆ ಒನ್ MP they made him ನ್ಯಾಷನಲ್ ಬಿಜೆಪಿ ಮೋರ್ಚಾ ಪ್ರೆಸಿಡೆಂಟ್. ಸೂರ್ಯ ಯಾವ ಸೂರ್ಯ? ತೇಜಸ್ವಿ ಸೂರ್ಯ, ಬಹಳ ಸೂರ್ಯ. ಅಮಾಸೆ ಅವನ್ ತೇಜಸ್ವಿ has become ಅಮಾಸೆ ಸೂರ್ಯ. ಅವನು ವಾಟಿ ಅವನು ಏನ್ ಹೇಳಿದ್ದಾರೆ ಅಂತಂದ್ರೆ ಬೆಂಗಳೂರು ಹ್ಯಾಸ್ ಬಿಕಮ್ ದಿ ಟೆರರಿಸ್ಟ್ ಹಬ್ ಅಂತ. ಎನ್ನೇ ಬೇಕು, ಬೆಂಗಳೂರು ಹ್ಯಾಸ್ ಬಿಕಮ್ ದಿ ಟೆರರಿಸ್ಟ್. ಇವು ಕಟ್ಟಿದ್ನ ಬೆಂಗಳೂರಿನ. ದಿ ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ವರ್ಲ್ಡ್ ಎಲ್ಲ ನಿಮ್ ಬ್ರದರ್ಸು, ನಿಮ್ಮ ಸಿಸ್ಟರ್ಸು, ನಿಮ್ಮ ಫೋರ್ ಫಾದರ್ಸು ಎಜುಕೇಶನ್ ಹಬ್ಬನ ಮಾಡಿ, ಇಂಜಿನಿಯರ್ಸ್ ನ ಕ್ರಿಯೇಟ್ ಮಾಡಿ, ಇಡೀ ವರ್ಲ್ಡ್ಗೆ ನಾವು ಇಂಜಿನಿಯರ್ಸ್ ನ, ಡಾಕ್ಟರ್ಸ್ ನ ನಾವು ಗಿವನ್ ಟು ದಿ ಎಂಟೈರ್ ವರ್ಲ್ಡ್. 34% of the IT collection export is being done from Bangalore. The people all over the world, Atal Bihari Vajpayee, when he was the Prime Minister of this country, he came to Vidhan Soudha to inaugurate the Bangalore Kempegowda International Airport foundation stone. Then he said, when Congress party was in power, Congress Paksha Ivaga, the world leaders, within 2 months, 6 prime ministers of this country came to Bangalore. When the world leaders used to come to Delhi, they used to go to Chennai, they used to go to Mumbai, they used to go to Calcutta, they used to come to Bangalore, they used to go to Bangalore. There was a time. Now the time has come. World leader are coming to first Bangalore and then they are coming to Delhi. This is what Atal Bihari Vajpayee said. Mr.